ಎಸ್, ಈ ಸಾಲಿನ SSLC ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಹಲವಷ್ಟು ವಿದ್ಯಾರ್ಥಿಗಳು ಒಂದು ಉತ್ತಮ ಅಂಕವನ್ನು ಪಡ್ಕೊಂಡು ಒಂದು ಸಾಧನೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ನಾವಿವತ್ತು 625ರಲ್ಲಿ 624 ಅಂಕವನ್ನು ಗಳಿಸಿ ತನ್ನ ಪೋಷಕರಿಗೆ ಆಗಿರ್ಬೋದು, ತಾನು ಕಲ್ತಿರುವಂಥ ಶಾಲೆಗೆ ಒಂದು ಹಿರಿಮೆಯನ್ನು ತಂದುಕೊಂಡಂಥ ವಿದ್ಯಾರ್ಥಿಯ ಮನೆಯಲ್ಲಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಶಂಕರ್ ಹಾಗೆ ವಂದನಾ ಶಂಕರ್ ಅವರ ಪುತ್ರಿ ಅದಿತಿಕೆ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. 624 ಅಂಕಗಳನ್ನು ಪಡ್ಕೊಂಡು ನೀವು ಕಲ್ತಿರುವಂಥ ಶಾಲೆಗೆ ಹಾಗೆಯೇ ನಿಮ್ಮ ಕುಟುಂಬದವರಿಗೆ ಒಂದು ಹೆಮ್ಮೆಯನ್ನು ಪಡ್ಕೊಳ್ಳುವಂತೆ ಮಾಡಿದ್ದೀರಿ. ಹೇಗೆ ಅನ್ನಿಸ್ತಿದೆ ನಿಮ್ಮ ಫೀಲ್? ಖುಷಿ ಅನ್ನಿಸ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಈಗ 624 ಅಂಕವನ್ನು ಪಡ್ಕೊಂಡಿದ್ದೀರಾ. ಹೇಗಿತ್ತಿದ್ರ ಪ್ರಿಪ್ರೇಷನ್ ಅಂತೇಳಿ? ಮೇನ್ಲಿ ನಮ್ಮ ಸ್ಕೂಲಲ್ಲಿ ಪ್ರಿಪರೇಟ್ರಿ ಎಕ್ಸಾಮ್ಸ್ ಇತ್ತು, ಅದು ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಈವನ್ ಆಫ್ಟರ್ ಪ್ರಿಪರೇಟ್ರಿ ಎಕ್ಸಾಮಿನೇಷನ್ಸ್ ನಮ್ಮ ಟೀಚರ್ಸ್ ನಮಗೆ ತುಂಬ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಕೊಡ್ತಿದ್ರು, ಮೇನ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಹಾಗೆ ಸಬ್ಜೆಕ್ಟ್ಸ್ಗಳಲ್ಲಿ. ಸೊ ಅದು ಸಹ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಅಷ್ಟೇ, ಮೇನ್ಲಿ ಹಾಗೆ. ಓಕೆ, ಎಕ್ಸಾಮ್ಸ್ ಅಂತ ಹೇಳಿದರೆ ಕೆಲವರೊಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಇಷ್ಟೊತ್ತು ಓದ್ಕೊಳ್ಬೇಕು ಅಂಥೇಳಿ. ನಿಮ್ದೇನಾದರೂ ಟೈಮ್ ಟೇಬಲ್ಸ್ ಇತ್ತಾ ಅಂತೇಳಿ? ಟೈಮ್ ಟೇಬಲ್ ಅಂತ ಏನಿರಲಿಲ್ಲ, ಖಾಲಿ ಲೈಕ್ ಒಂದು ಸಬ್ಜೆಕ್ಟ್ ಒಂದು ಪಾರ್ಟನ್ನು ನಾನು ಓದ್ತಿದ್ದೆ, ಅದನ್ನು ಫುಲ್ ಓದ್ತಿದ್ದೆ. ಆ್ಯಂಡ್ ಕೊಟ್ಟ ಹೋಮ್ವರ್ಕ್ಸನ್ನೆಲ್ಲ ಸರಿ ಮಾಡ್ತಿದ್ದೆ ಅಷ್ಟೇ. ಓಕೆ, ಈಗ ಕೊರೋನಾ ಟೈಮಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ ಅಂತ ಇರುತ್ತೆ. ಆ ಟೈಮಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರಿ? ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಆಯಿತಾ ಆಫ್ಲೈನ್ ಕ್ಲಾಸ್ ಇಲ್ಲದೆ? ಇಲ್ಲ, ನಮ್ಮ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಸನ್ನು ತುಂಬ ಸರಿಯಾಗಿ ಅವರು ಮಾಡ್ತಿದ್ರು. ಸೊ ಹಾಗೆ ಪ್ರಾಬ್ಲಮ್ಸ್ ಆಗಲಿಲ್ಲ. ಆ್ಯಂಡ್ ಪೋರ್ಷನ್ಸು ಸಹ ತುಂಬ ಕರೆಕ್ಟ್ಲಿ ಫಾಲೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಟೈಮಿಗೆ. ಹೆಲ್ಪ್ ಆಗಿದೆ. ಇಟ್ಸ್ ಬೆಟರ್, ಆಫ್ಲೈನ್ಗಿಂತ ಬೆಟರ್ ಅಂತ ಅನಿಸ್ತಾ ಆನ್ಲೈನ್ ಕ್ಲಾಸ್? ಹಾಂ, ಸೇಮ್. ಎಸ್, ಈಗ ನಿಮಗೆ 624 ಅಂಕ ಪಡ್ಕೊಂಡಿದ್ದೀರಾ. ಈ ಒಂದು ಅಂಕ ಯಾವುದರಲ್ಲಿ ಕಳ್ಕೊಂಡ್ರಿ ಅಂತೇಳಿ? ಇಂಗ್ಲೀಷಲ್ಲಿ. ಓಕೆ, ಫೀಲ್ ಆಯಿತಾ? ಸ್ವಲ್ಪ ಟಫ್ ಇತ್ತಾ ಇಂಗ್ಲೀಷ್ ಸಬ್ಜೆಕ್ಟ್ ನಿಮಗೆ? ಇಲ್ಲ, ಟಫ್ ಇರಲಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ನಾನು ಮಾರ್ಕನ್ನು. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು ಒಂದು ಅಂಕವನ್ನು? ಇಷ್ಟು ಅಂಕವನ್ನು ಟೋಟಲಲ್ಲಿ 624 ಎಕ್ಸ್ಪೆಕ್ಟ್ ಮಾಡಿದೆ ಆಫ್ಟರ್ ದ ಎಕ್ಸಾಮಿನೇಷನ್ಸ್. ಫೈನಲಿ ಯು ಆರ್ ಹ್ಯಾಪಿ? ಎಸ್. ಪೇರೆಂಟ್ಸ್ ಹೇಗೆ ನಿಮಗೆ ಸಪೋರ್ಟ್ ಇತ್ತು ಅಂತೇಳಿ? ಇಲ್ಲಿ ಅಮ್ಮ ಹೇಗೂ ಲೆಕ್ಚರ್, ಡಾಕ್ಟರ್ ಇದ್ದಾರೆ, ನಿಮ್ಮ ತಂದೆ ಹೇಗಿತ್ತು ಅವರ ಸಪೋರ್ಟ್ ಅಂತೇಳಿ? ನನ್ನ ಫಾದರ್ ಅವರು ತುಂಬ ನನಗೆ ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸೈನ್ಸ್ ಬಯಾಲಜಿಯಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನನ್ನ ಅಮ್ಮ. ಹಾಗೆ ನೀವೀಗ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಕಲ್ತಿದ್ದು ಅಂತ ಹೇಳಿದರೆ, ಅಲ್ಲಿನ ಟೀಚರ್ಸ್ ಸಪೋರ್ಟಿವ್ ಹೇಗಿತ್ತು ಅಂತೇಳಿ? ತುಂಬ ಸಪೋರ್ಟಿವ್ ಇದ್ದರು, ಯಾವಾಗಲೂ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಈವನ್ ನಾವು ಲೈಕ್ ಯಾವುದಾದ್ರೂ ಕನ್ಫ್ಯೂಷನ್ ಹಿಡ್ಕೊಂಡು ಹೋದರೆ ಮ್ಯಾಥ್ಸಲ್ಲಿ ಇರಲಿ, ಸೈನ್ಸಲ್ಲಿ ಇರಲಿ, ಆರ್ ಈವನ್ ಎನಿ ಲ್ಯಾಂಗ್ವೇಜಸಲ್ಲಿ ಇರಲಿ, ನಮಗೆ ತುಂಬ ಲೈಕ್ ಕಾಮ್ಲಿ ಕೂಲಿ ಅವರು ಹೆಲ್ಪ್ ಮಾಡ್ತಿದ್ರು, ನಮಗೆ ಎಲ್ಲ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಎಸ್, ನಿಮ್ಮ ಫ್ಯೂಚರ್ ಇನ್ನೂ ತುಂಬ ಬ್ರೈಟ್ ಆಗಿರಲಿ, ತುಂಬ ಯಶಸ್ಸನ್ನು ಕಾಣಿ, ನೀವೇನು ಕನಸನ್ನು ಕಂಡಿದ್ದೀರಿ ಅದು ನನಸಾಗಲಿ ಅಂತ ನಮ್ಮ ಸುದ್ದಿ ತಂಡದಿಂದ ನಿಮಗೆ ಆಶಿಸ್ತಾ ಇದ್ದೇವೆ. ಎಸ್, ಈಗ ಒಂದು ಮಗಳು ಒಂದು ಉತ್ತಮ ಸಾಧನೆಯನ್ನು ಮಾಡಬೇಕಂತ ಹೇಳಿದರೆ ಖಂಡಿತವಾಗ್ಲೂ ಅವರ ಪೋಷಕರ ಸಹಾಯ, ಅವರ ಪ್ರೋತ್ಸಾಹ ಇರಲೇಬೇಕು. ಎಸ್, ಹಾಗಾದರೆ ಬನ್ನಿ, ಈಗ ಅವರ ತಾಯಿ ವಂದನಾ ಶಂಕರ್ ಅವರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಮಗಳೊಂದು ಇಷ್ಟು ಒಳ್ಳೆ ಸಾಧನೆಯನ್ನು ಮಾಡಿದ್ದಾಳೆ? ಏನು ಅನ್ನಿಸ್ತಾ ಇದೆ ನಿಮಗೆ? ಆಗ್ತಾ ಇದೆ. ಅವಳಿಗೆ ಅವಳ ದೊಡ್ಡಕ್ಕನೇ ಮೋಟಿವೇಶನ್. ನಮ್ಮ ದೊಡ್ಡ ಮಗಳು ಅಖಿಲ ಅಂತ, ಡಾಕ್ಟರ್ ಅಖಿಲ, ಅವಳು 2013 10th ತಾಲೂಕಿಗೆ ಫಸ್ಟ್ ಬಂದಿದ್ಲು. ಸೊ ಶೀ ಬೈ ಹರ್ ಸೆಲ್ಫ್ ಇಸ್ ಅ ಮೋಟಿವೇಶನ್. ಅವಳಿಗೆ ಅಕ್ಕನ ನೋಡಿ ತಾನು ಏನಾದ್ರು ಮಾಡಬೇಕು ಅಂತ ಯಾವತ್ತೂ ಇತ್ತು. ಪ್ಲಸ್ ಡೆಫಿನೆಟ್ಲಿ ಶೀ ಈಸ್ ಅ ಫಾದರ್ಸ್ ಚೈಲ್ಡ್. ಪಪ್ಪ ಹೇಳಿದಂಗೆ ಕೇಳೋ ಮಗಳು ಅವಳು. ಸೊ ಎಕ್ಸ್ಪೆಕ್ಟೆಡ್ ಅವಳು ಮಾಡ್ತಾಳೆ ಚೆನ್ನಾಗಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ 624 ಇಸ್ ಡೆಫಿನೆಟ್ಲಿ ಅ ಪ್ಲೆಸೆಂಟ್ ಸರ್ಪ್ರೈಸ್. ಎಸ್, ಈಗ ಮನೇಲಿ ಹೇಗಿರ್ತಾರೆ ಅಂತ, ಬೇರೆ ನಿಮಗೆ ಹೆಲ್ಪ್ ಮಾಡ್ತಾರಾ ಅಥವಾ ಮನೇಲಿ ಹೇಗಿರ್ತಾರೆ? ಎಜುಕೇಷನಿಗೆ ಮಾತ್ರ ಇರುತ್ತಾ ಅಥವಾ ನಿಮ್ಮ ಜೊತೆ ಏನಾದರೂ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರಾ ಅಂತ? ಅವಳೇನು ತುಂಬ ಇಡೀ ದಿನ ಓದುವ ಮಗು ಖಂಡಿತ ಅಲ್ಲ. ಕಂಫರ್ಟೇಬಲ್ ಇರ್ತಾಳೆ, ರಿಲ್ಯಾಕ್ಸ್ ಆಗಿರ್ತಾಳೆ, ಟಿ ವಿ ನೋಡ್ತಾಳೆ, ನಮ್ಮ ಜೊತೆ ಹೊರಗಡೆ ಎಲ್ಲ ಕಡೆ ಬರ್ತಾಳೆ. ಬಟ್ ಏನಾದರೂ ಅವಳು ಹೇಳಿದಾಗೆ ಸಪೋಸ್ ಏನೋ ಟಾಪಿಕ್ ಓದಬೇಕು ಅಂತ ಅವಳು ಡಿಸೈಡ್ ಮಾಡಿದರೆ ಫಸ್ಟಿಂದ ಲಾಸ್ಟ್ವರೆಗೆ ಅದನ್ನು ಕಂಪ್ಲೀಟಾಗಿ ಓದಿಯೇ ಹೇಳ್ತಿದ್ಲು. ಬೆಳಿಗ್ಗೆ 5 ಗಂಟೆಗೆ ಮಲ್ಕೊಳ್ಳೋದು ಉಂಟು, ರಾತ್ರಿ ಇಡೀ ಓದ್ತಾಳೆ, ಹಗಲು ನಾರ್ಮಲಿ ಮಲ್ಕೊಂಡಿರ್ತಿದ್ಲು. ಸೊ ಅವಳದೊಂದು ಪ್ರಿಪ್ರೇಷನ್ ಹೇಗಿತ್ತಂದರೆ, ಏನೋ ಮಾಡಬೇಕು ಅಂತ ಹಠ ಇದ್ದರೆ ಅದನ್ನು ಟೆಕ್ಸ್ಟ್ ಬುಕ್ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೆ ಕರೆಕ್ಟಾಗಿ ಓದ್ಕೊಂಡು ಹೋಗ್ತಿದ್ಲು. ಅದ್ರ ಜೊತೆ ಶಿ ಯೂಸ್ ಟು ಬಿ ಅ ಪಾರ್ಟ್ ಆಫ್ ಆಲ್ ದ ರೆಸ್ಟ್ ಆಫ್ ದ ಇದು ಇವೆಂಟ್ಸ್ ಆಲ್ಸೋ. ಫಂಕ್ಷನ್ಗಳಿಗೂ ನಮ್ಮ ಜೊತೆ ಬರ್ತಿದ್ಲು, ಹೊರಗಡೆ ಬರ್ತಿದ್ಲು, ಇಡೀ ದಿನ ಪುಸ್ತಕ ಇಟ್ಕೊಂಡು. ಆ ಥರದ ಖಂಡಿತವಾಗಿಯೂ ಮಗು ಅಲ್ಲ. ಓದೋದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ಲು, ಅದ್ರ ಜೊತೆ ಬೇರೆನೂ ಎಲ್ಲೋ ಆ್ಯಕ್ಟಿವಿಟೀಸ್ ನಾರ್ಮಲ್ ಆಗಿ ಮಾಡ್ತಿದ್ಲು.
ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ದೆ ಏನಾದರೂ ಇಂಟ್ರೆಸ್ಟ್? ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್. ಮೋಸ್ಟ್ ಆಫ್ ದ ಟೈಮ್ಸ್ ಶಿ ಇಸ್ ಐದರ್ ಡೂಯಿಂಗ್ ಅ ಸ್ಕೂಲ್ ವರ್ಕ್ ಅಥವಾ ಮೊಬೈಲ್ ಇಟ್ಕೊಂಡು ಲೈಕ್ ದ ರೆಸ್ಟ್ ಆಫ್ ದ ಚಿಲ್ಡ್ರನ್ ಶಿ ವಾಚಸ್. ನಿಮಗೆ ನಿಮ್ಮ ಮಗಳು ಏನಾಗಬೇಕಂತ ಇದೆ? ಇಂಜಿನಿಯರ್, ನೀವೀಗ ಲೆಕ್ಚರರ್ ಆಗಿದ್ದಾರೆ, ಸರ್ ಡಾಕ್ಟರ್ ಆಗಿದ್ದಾರೆ, ನಿಮಗೆ ಒಂದು ಏನು ಆಸೆ ಇದೆ ಅವರದ್ದು ಆಸೆ ಬಿಟ್ಟು? ದೊಡ್ಡ ಮಗಳು ಡಾಕ್ಟರ್ ಆಗಿದ್ದಾಳೆ. ಸೊ ಶಿ ಆಲ್ಸೋ ವಾಂಟ್ಸ್ ಟು, ಇನ್ಫ್ಯಾಕ್ಟ್ ನಾವು ಹೇಳಿ ಅಂತಲ್ಲ, ಶಿ ವಾಂಟ್ಸ್ ಟು ಗೆಟ್ ಇನ್ ಟು ದ ಇಂಜಿನಿಯರಿಂಗ್. ಇದು ಆದ ಕಾರಣ PCMC ಆಯ್ದುಕೊಂಡಿದ್ದಾಳೆ. ವಿವೇಕಾನಂದ PU ಕಾಲೇಜಲ್ಲೇ PCMC ಮಾಡೋಣ ಅಂತ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಸೊ ಪ್ರಾಬಬ್ಲಿ ಶಿ ವಾಂಟ್ಸ್ ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ಓನ್ಲಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ಈಗಾಗಲೇ ಹೇಳಿದ್ರು ಅವರು ಅಪ್ಪನ ಮಗಳು ಅಂತೇಳಿ. ಹಾಗಾದರೆ ಬನ್ನಿ ಈಗ ಅವ್ರ ಅಪ್ಪನ ಜೊತೆ ಮಾತಾಡ್ಕೊಂಡು ಬರೋಣ. ಹಲೋ ಸರ್, ನಮಸ್ತೆ. 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 ಸರ್, ನಿಮ್ಗೆ ಹೇಗೆ ಫೀಲ್ ಆಗುತ್ತೆ? ತುಂಬ ಪ್ರೌಡ್ ಫೀಲ್ ಆಗ್ತದೆ. ಹೌದು, ಯಾರ ಮಕ್ಕಳು ಸಹ ಒಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮನಿಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ, ಖಂಡಿತ. ನಿಮ್ಮ ಕಡೆಯಿಂದ ಹೇಗೆ ಸಪೋರ್ಟ್ ಕೊಡ್ತಾ ಇದ್ರಿ ಮಗಳಿಗೆ ಅಂತೇಳಿ? ಸಪೋರ್ಟ್ ಅಂತ ಹೇಳಿದರೆ ಇಲ್ಲ, ತುಂಬ ಯಾವತ್ತೂ ಒತ್ತಡ ಮಾಡಲಿಲ್ಲ ಅವಳಿಗೆ. ಹೀಗೆ ಓದಬೇಕು ಹಾಗೆ ಓದಬೇಕು ಅಂತ ಹೇಳಿದ್ರೆ, ನಿನಗೆ ಯಾವ ರೀತಿ ಬೇಕು ಹಾಗೆ ಓದು ಅಂತ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗತ್ತಕೋ ಅಂತಷ್ಟೇ ಮಾತ್ರ ಹೇಳ್ತಿದ್ದದ್ದು. SLC ಇದ್ದ ಕಾರಣ ಅದು ಕೂಡ ವರ್ಷದ ಉತ್ತರಾರ್ಧ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹೇಳಿದೆ, ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಎಲ್ಲವನ್ನು ಕವರ್ ಮಾಡ್ತಾ ಬಾ ಅಂತ ಹೇಳಿದ್ದೇನೆ ಅಷ್ಟೇ. ಎರಡನೇದಾಗಿ ಅವಳಿಗೆ ನಾನು ಹೇಳಿಕೊಟ್ಟದ್ದು ಅಂತ ಹೇಳಿದರೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ. ನಾವು ಬರೀ ಬೈಹಾರ್ಟ್ ಮಾಡೋದಲ್ಲ, ಯಾವುದಾಗಲಿ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ, ಅದು ಯಾಕೋ ಒಂದು ಫಾರ್ಮುಲಾವನ್ನು ಬೈಹಾರ್ಟ್ ಹಾಕಿ ಮಾಡೋದಕ್ಕಿಂತ ನೀನು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ವಶನ್ಗಳು ಒಂಥರ ರೊಟೇಟ್ ಆಗಿ ತಿರುಗಿಸಿ ಏನೇನು ಕೊಟ್ಟರು ಸಹ ನಮಗೊಂದು ಅಂದಾಜು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಂತಂದರೆ ಅವಳಿಗೆ ಹೇಳಿಕೊಟ್ಟಿದ್ದೇನೆ. ಅವಳು ಅದನ್ನು ತುಂಬ ಫಾಲೋ ಮಾಡಿದ್ದಾಳೆ. ಅವಳಿಗೆ ಯಾವುದೋ ಒಂದು ಮ್ಯಾಥ್ಸ್ ಆಗಲಿ ಸೈನ್ಸಲ್ಲೇ ಆಗಲಿ ಬರೀ ಅದನ್ನು ಆನ್ಸರ್ ಗೊತ್ತಿದೆ ಅಂತ ಹೇಳುವಂಥದ್ದಿಲ್ಲ, ಅದು ಯಾಕೆ ಅಂತ ಅರ್ಥ ಆಗದಿದ್ದರೆ ಸ್ವಲ್ಪ ನನ್ನ ತಲೆ ತಿಂತಿದ್ದು. ನಾನು ಕೂಡ ಓದಿಯೇ ಮಾಡಬೇಕಿತ್ತು, ಯಾಕಂದರೆ ನಾನು ಮ್ಯಾಥ್ಸನ್ನು ಬಿಟ್ಟು ಎಷ್ಟು ವರ್ಷ ಆಯಿತು. 82ರ ನಂತರ ನಾನು ಮ್ಯಾಥ್ಸ್ ಕಲಿಯಲಿಲ್ಲ, ಮೆಡಿಕಲ್ ಸೈನ್ಸ್ ಕಲಿತ ಕಾರಣ. ಆದರೆ ಅದನ್ನು ಓದಿ ಅವಳಿಗೆ ಅದರ ಸ್ವಲ್ಪ ಒಂದು ಗೈಡ್ಲೈನ್ಸ್ ಕೊಡ್ತಿದ್ದೆ ಹೊರತು ನಾನೇನು ಅವಳ ಒಂದು ಟೀಚರ್ ಅಂತ ಹೇಳೋದಿಲ್ಲ ಅಥವಾ ಅವಳಿಗೊಂದು ಟ್ಯೂಷನ್ ಕೊಟ್ಟಿದ್ದೇನೆ ಅಂತ ಹೇಗೆ ಹೇಳೋದಿಲ್ಲ, ಒಂದು ಗೈಡ್ ಆಗಿದ್ದೆ ಅವಳಿಗೆ ಅಷ್ಟೇ. ಮತ್ತು ಯಾವುದೇ ಎಕ್ಸಾಮು ಟೈಮಲ್ಲಿ ಎಲ್ಲ ಕೂಡ ತುಂಬ ಟೆನ್ಷನ್ ತೊಗೊಳ್ಬಾರ್ದು, ತುಂಬ ಇದಾಗಿ ತೊಗೊಳ್ಬಾರ್ದು, ಮಾರ್ಕ್ಸನ್ನ ಬಗ್ಗೆ ಚಿಂತೆ ಮಾಡಬಾರ್ದು, ಪ್ರಯತ್ನ ಮಾಡಬೇಕು, ಎಷ್ಟು ಬರ್ತದೋ ಅದನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತಿದ್ದೆ ಅಷ್ಟೇ. ಅವಳಿಗೆ ಯಾವುದೇ ಟಾರ್ಗೆಟ್ ಕೊಟ್ಟಿಲ್ಲ, ನೀವು 90%ಗಿಂತ ಜಾಸ್ತಿ ತೆಗೆದರೆ ಸಾಕು ಅಂತ ಮಾತ್ರ ಹೇಳ್ತಿದ್ದದ್ದು ಅಷ್ಟೇ. ಯಾಕಂತ ಹೇಳಿದ್ರೆ ಕೆಲವೊಂದು ಪೋಷಕರು ತುಂಬ ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ ಇಷ್ಟು ಅಂಕ ಪಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ. ಇಷ್ಟು ಒಳ್ಳೆ ಪೇರೆಂಟ್ಸ್ ಸಿಕ್ಕಿರುವಂಥ ಯು ಆರ್ ಸೋ ಲಕ್ಕಿ ಅಂತ ಅನ್ಕೋತೇನೆ ನಾನು. ಇದಿಷ್ಟು ಅದಿತಿ ಕೆ ಅವರ ಮಾತು. ಇವರು ಇನ್ನೂ ಸಾಧನೆಯ ಉತ್ತುಂಗಕ್ಕೆ ಏರ್ಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಕುಶಲಪ್ಪ ಗೌಡ ಜೊತೆ ಚೈತ್ರ ಪಂಕೆರ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.